ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಹೋರಾಟದ ಕಿಚ್ಚನ್ನು ಕ್ರಾಂತಿಯ ಕಡೆಗೆ ಕೊಂಡೊಯ್ಯಬೇಡಿ. ಈ ದೇಶದ ಕಾನೂನನ್ನು ನಾವು ಉಲ್ಲಂಘನೆ ಮಾಡುವುದಿಲ್ಲ. ಈ ದೇಶದ ಕಾನೂನಿನ ಒಂದು ಅಸ್ತ್ರವನ್ನು ನಮ್ಮ ಕೈಗೆ ತಗೊಳ್ಳುವುದಿಲ್ಲ. ನಾವು ನಿಮ್ಮಗಳಿಂದಾಗಿ ಅದು ನಮ್ಮ ಕೈಗೆ ಬಂದ್ರೆ ಮುಂದಿನ ದಿನದಲ್ಲಿ ಇಡೀ ರಾಜ್ಯದ ರಾಷ್ಟ್ರದ ಜನಗಳು ನಿಮ್ಮ ಮೇಲೆ ಬಂದು ಬೀಳ್ತಾರೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ನಾವು ಇವತ್ತು ಕೂಡ ಯಾಕಂತ ಹೇಳಿದ್ರೆ ಇವತ್ತು ಅತ್ಯಾಚಾರ ಆಗಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿರುವಂತ ಒಕ್ಕಲಿಗ ಸಮುದಾಯದ ಒಂದು ಹೆಣ್ಣುಮಗಳು, ಒಕ್ಕಲಿಗ ಸಮುದಾಯದ ಒಂದು ಹೆಣ್ಣುಮಗಳು ಈ ರಾಜ್ಯದಲ್ಲಿ ಇವತ್ತು ಆಡಳಿತ ಮಾಡಬೇಕಾದ್ರೆ ಒಕ್ಕಲಿಗ ಸಮುದಾಯವನ್ನು ಯಾವುದೇ ಸರ್ಕಾರ, ಯಾವುದೇ ಪಾರ್ಟಿ ಕೂಡ ಒಕ್ಕಲಿಗ ಸಮುದಾಯವನ್ನು ಗಮನಕ್ಕೆ ತಗೊಂಡೇ ಸರ್ಕಾರ ಮಾಡುವಂತದ್ದು. ನೆನಪಿರ್ಲಿ ನಿಮ್ಗೆ. ಇವತ್ತು ಸೌಜನ್ಯ ಅನ್ನುವಂತ ಒಂದು 17 ವರ್ಷದ ಮಗುವಿಗೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ರಾಜಕೀಯ ಪಕ್ಷಗಳು ಕೂಡ ಸತ್ತೋಗ್ತವೆ. ನೆನಪಿನಲ್ಲಿ ಹಿಡಿದು ಏನಂತ ತಿಳ್ಕೊಂಡಿದ್ದೀರಿ? ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ನವ್ರ ಜೊತೆ, ಬಿಜೆಪಿ ಬಂದ್ರೆ ಬಿಜೆಪಿ ಅವ್ರ ಜೊತೆ, ನಾಳೆ ಕಮ್ಯುನಿಸ್ಟ್ ಬಂದ್ರೆ ಕಮ್ಯುನಿಸ್ಟ್ ಅವ್ರ ಜೊತೆ, ನಾಳ್ದು SDPI ಬಂದ್ರೆ SDPI ಜೊತೆ. ನಿಮ್ಗೆ ಎಲ್ಲಾ ರಾಜಕೀಯ ಪಕ್ಷದ ನಾಯಕರು ನಿಮ್ ಜೊತೆ ಇರ್ತಾರೆ. ಹಾಗಾದ್ರೆ ನಾವು ಮತದಾರರೇನು ಮೂರ್ಖರ? ಕೇಳಬೇಕಲ್ಲ ನಾವು ಇದನ್ನು. ನಾವು ಇವತ್ತು ನಾನು ಕೂಡ ಒಬ್ಬ ಒಕ್ಕಲಿಗ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಒಕ್ಕಲ್ಮೆ ಅಂತ ಹೇಳ್ತಿದ್ದದ್ದು ತುಳುವಿನಲ್ಲಿ ಹಿಂದೆ. ಈ ರಾಜ್ಯದ ಕಾರ್ಯದರ್ಶಿಯಾಗಿ ನಮ್ಮ ಜೀವರಾಜ್ಯ ಆಳ್ವ ತುಂಬಾ ವರ್ಷ ಕೆಲಸ ಮಾಡಿದವರು, ಅವರು ಕೂಡ ಒಂದು ಒಕ್ಕಲಿಗ ಯಾನೆ ನಾಡವರ ಸಂಘದಲ್ಲಿ ಜೊತೆಯಾಗಿದ್ದವರು. ಆ ಒಂದು ಫಲಶ್ರುತಿಯ ಫಲವಾಗಿ ಇವತ್ತು ಸೌಜನ್ಯ ಅನ್ನುವಂತ 17 ವರ್ಷದ ಮಗುವಿನ ಈ ಸತ್ಯದ ಹೋರಾಟದಲ್ಲಿ ನನ್ನನ್ನು ಕರ್ಕೊಂಡು ಬಂದಿದ್ದಾಳೆ ಅವಳು. ಆ ಹೆಮ್ಮೆ ನನಗೆ ಇದೆ ಇವತ್ತು.